ವಿಶೇಷವಾಗಿ ವಾರ್ಷಿಕ ಉತ್ಸವ ನಡೆಯುವಂಥ ಕಾಲ ಏಪ್ರಿಲ್ 10ರಿಂದ ಏಪ್ರಿಲ್ 20ರ ತನಕ. ನಿನ್ನೆ ದಿವಸ ಮಹಾದೇವರು ಗರ್ಭಗೃಹದಿಂದ ವೀರಮಂಗಲಕ್ಕೆ ಔಭೃತ ಸ್ಥಾನಕ್ಕೆಂದು ಚಿತ್ತೈಸಿದ್ದಾರೆ. ಹಾಗೂ ಎಷ್ಟೋ ಸಾವಿರ ಸಹಸ್ರ ಸಂಖ್ಯೆ ಭಕ್ತಾದಿಗಳು ದೇವರೊಟ್ಟಿಗೆ ಪಾಲ್ಗೊಂಡು ಔಭೃತ ಸ್ನಾನ ಮಾಡಿ ಆ ಒಂದು ಪುಣ್ಯ ಫಲವನ್ನು ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಗವಂತನ ಮಹಾಲಿಂಗೇಶ್ವರ ಭಕ್ತಾದಿಗಳಲ್ಲಿ ಓರ್ವ ಮಾಧವರು ದೊಡ್ಡ ಭಕ್ತ ಎಂಬುದಕ್ಕೆ ಅದಕ್ಕೆ ಎರಡು ಮಾತಿಲ್ಲ. ಯಾಕೆಂದರೆ ನಮಗೆ ಇಲ್ಲಿ ಮಹಾಲಿಂಗೇಶ್ವರ ಸನ್ನಿಧಿಯಿಂದ ಮಹಾದೇವರು ಚಿತ್ತೈಸಿ ಇಲ್ಲಿ ಕಟ್ಟೆ ಪೂಜೆ ಮಾಡಲಿಕ್ಕೆ ಅನ್ಯಮತೀಯರ ಧರ್ಮದವರ ಮತದವರ ಆಧೀನದಲ್ಲಿದ್ದ ಒಂದು ಸ್ಥಳ. ಅವರು ತಸ್ಕರಣ ಮಾಡಿ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಅದಕ್ಕೆ ಭಗೀರಥ ಪ್ರಯತ್ನ ಮಾಡಿ ಮಾಧವರೆಲ್ಲ ಎಲ್ಲ ಒಟ್ಟಿಗೆ ಇದಕ್ಕೆ ಸಂಬಂಧ ಸೇರಿಕೊಂಡು ಭಗೀರಥ ಪ್ರಯತ್ನ ಮಾಡಿ ಆ 10 ಸೆನ್ಸಿನೊಂದಿಗೆ 5.25 ಸೆನ್ಸ್ ಜಾಗೆಯನ್ನು ಅವರು ಸ್ವತಃ ಕ್ರಯ ವಿಕ್ರಯ ಮಾಡಿಕೊಂಡು ಮಹಾಲಿಂಗೇಶ್ವರನಿಗೆ ಔಭೃತ ಸ್ಥಾನಕ್ಕೆ ಒಂದು ಉತ್ತಮವಾದ ಯೋಗ್ಯವಾದ ಕಟ್ಟಬೇಕೆಂಬ ಸಂಕಲ್ಪದಲ್ಲಿ ಅವರು ಮತ್ತು ಅವರ ಸ್ವಲ್ಪ ಎಲ್ಲರೂ ಸೇರಿಕೊಂಡು ಶ್ರದ್ಧಾಭಕ್ತಿಯಿಂದ ಅದರ ರೇಖಾಪತ್ರವನ್ನು ಇವತ್ತಿನ ಈ ಮಂಗಳ ಸುಮೂರ್ತದಲ್ಲಿ ದೇವ ಸನ್ನಿಧಿಗೆ ಸಮರ್ಪಣೆ ಮಾಡಿಕೊಂಡು ಬರ್ತಾರೆ. ಅದನ್ನು ಮಹಾದೇವರು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಇನ್ನು ಮುಂದೆ ಇಲ್ಲಿ ಆ ಮಹಾದೇವನು ಆ ಕಟ್ಟಪೂಜೆ ಸ್ವೀಕಾರ ಮಾಡಿಕೊಂಡು ಜ್ಯೋತಿರ್ಮಯ ಪ್ರಕಾಶವಾಗಿ ಬೆಳಗಬೇಕು. ಅದಕ್ಕೆ ಬೇಕಂದ್ರೆ ಎಲ್ಲ ವ್ಯವಸ್ಥೆ ಸುಂದರವಾದಂಥ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅವರು ಶಕ್ತಿ ಮೀರಿ ಮಾಡಿದ್ದಾರೆ. ಎಲ್ಲವೂ ಪರಿಪೂರ್ಣ ಎಂಬುದು ಎರಡು ಮಾತಿಲ್ಲ. ಆ ಮಾಡಿಕೊಂಡು ಎಲ್ಲ ಭಗವಂತನ ದಿವ್ಯ ಸನ್ನಿಧಿಗೆ ಅರ್ಪಿತವಾಗಿ ಭಗವತ್ ಸಾಕ್ಷಾತ್ಕಾರ ಅವರ ಇದಕ್ಕೆ ಸಮರ್ಪಣೆ ಮಾಡಿದ ಎಲ್ಲ ಅವರ ಮೇಲೆ ಸಾಕ್ಷಾತ್ಕಾರ ಆಗಿ ಅವರಿಗೂ ಅವರ ಸಕುಟುಂಬಕ್ಕೂ ಮತ್ತು ಎಲ್ಲ ಇದಕ್ಕೆ ಪ್ರಯತ್ನ ಬಂದ ಎಲ್ಲ ಭಕ್ತಾದಿಗಳು ಬೇಕಾದಂಥ ಕ್ಷೇಮ ಸಮೃದ್ಧಿ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಶ್ರೀರಕ್ಷೆ ಕೊಟ್ಟು ಹಿಡಿದುಕೊಂಡು ಹೋಗುವ ವ್ಯವಹಾರ ಕರ್ತವ್ಯ ಉದ್ಯೋಗ ಯಶಸ್ಸು ಸಮಾಜದಲ್ಲಿ ಬೇಕಾದಂಥ ಸ್ಥಾನಮಾನ ಕೀರ್ತಿ ಲಾಭ ಕೊಟ್ಟು ಇನ್ನು ಮುಂದೆಯೂ ಕೂಡ ಇಂಥ ಹಲವಾರು ಭಕ್ತಾದಿಗಳು ಒಂದು ಏನು ಬೇಕು ಮಹಾಲಿಂಗೇಶ್ವರ ಪ್ರೇರಣೆ ಅಪ್ಪಣೆ ಪ್ರಕಾರ ಆ ಕರ್ತವ್ಯವನ್ನು ಮಾಡಿಕೊಂಡು ಬರಲಿಕ್ಕೆ ಮಹಾಲಿಂಗೇಶ್ವರ ಪೂರ್ಣ ಅನುಗ್ರಹ ಕೊಟ್ಟು ಶ್ರೀರಕ್ಷೆ ಕೊಟ್ಟು ಅವರಿಗೂ ಅವರ ಸಕುಟುಂಬಕ್ಕೂ ಬೇಕಾದಂಥ ಶ್ರೀರಕ್ಷೆ ಕೊಟ್ಟು ಸಮಸ್ತ ಭಕ್ತಾದಿಗಳನ್ನು ಕೂಡ ಉತ್ತರೋತ್ತರ ಕಾಪಾಡಿಕೊಂಡು ಬರುವಂತೆ ನಾವೆಲ್ಲರೂ ಆ ಭಗವಂತನ ದಿವ್ಯ ಸನ್ನಿಧಿಯಲ್ಲಿ ಅವನ ಮಕ್ಕಳು ಮಾಡಿಕೊಂಡು ಬರುವಂಥ ಒಂದು ಶುಭ ಪ್ರಾರ್ಥನೆ. ಓಂ ನಮೋಸ್ತುತಾನುಭೂತಾಯ ಜ್ಯೋತಿರ್ಲಿಂಗಾಯ ಚತುರ್ಮೂರ್ತಿ ಪುರುಷಾಯ ಭಾಷಿತಾಂಗಾಯ ಶಂಭವೇ ಮಹಾಲಿಂಗೇಶ್ವರ ಸ್ವಾಮಿ ದಿವ್ಯ ಚರಣಾರವಿಂದಯೋ ಸಮರ್ಪಯಾಮಿ. ಓಂ ತತ್ಸತ್ ಬ್ರಹ್ಮಾರ್ಪಣ. ಬನ್ನಿ. ಈಗ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗೆ ಮಾಧವರು ಅದರ ರೇಖಾಪತ್ರವನ್ನು ಮಹಾಲಿಂಗೇಶ್ವರ ದಿವ್ಯ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿ ಕೊಟ್ಟಿರ್ತಾರೆ. ಸ್ವೀಕಾರ ಮಾಡಿ ಇಲ್ಲಿ ಮುಂದೆ ಮಹಾಲಿಂಗೇಶ್ವರ ಇಲ್ಲಿ ಬೆಳಗುವಾಗಿ ಅನುಗ್ರಹಿಸಿ ಎಲ್ಲರಿಗೂ ಸನ್ಮಂಗಲವನ್ನು ಕರುಣಿಸಿ.
ಈಶ್ವರ ಮಹಾಲಿಂಗೇಶ್ವರ 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 ಶಿವನೇ ಹರನೇ ಶಿವನೇ ಶಂಕರ ಶಂಕರ ಮಹಾದೇವ್ ಮಹಾದೇವ್ ಈಶ್ವರ ಈಶ್ವರ ಉತ್ತರ ಮಹಾಲಿಂಗೇಶ್ವರ ಈಶ್ವರ
ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು. ರಾಷ್ಟ್ರ, ಪರಿಸರ, ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ. ಪುತ್ತೂರು ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್. ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ. ನಮ್ಮ ವಿಶೇಷತೆಗಳು: ಶಿಶು ಕೇಂದ್ರಿತ ಶಿಕ್ಷಣ, ಒತ್ತಡರಹಿತ ಕಲಿಕೆ, ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ, ರಾಷ್ಟ್ರೀಯ ಮೌಲ್ಯಗಳ ಪರಿಚಯ, ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ, ಶಾಲಾ ವಾಹನ ಸೌಲಭ್ಯ, ಪ್ರಿ ಕೆಜಿ, ಎಲ್ಕೆಜಿ, ಯುಕೆಜಿ ಹಾಗೂ 1ರಿಂದ 4ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ. ಬನ್ನಿ, ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ. ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಆ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಅಲಂಬುಡ, ಕೃಷ್ಣನಗರ, ಬನ್ನೂರು, ಪುತ್ತೂರು, ದಕ್ಷಿಣ ಕನ್ನಡ 574203. ಮೊಬೈಲ್ 7338085983, 9448485983. ಇಮೇಲ್ abgschoolputturu@gmail.com. ವೆಬ್ www.abgschool.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.